ಮುಸ್ಲಿಂ ಮಹಿಳೆಯರ ಬಗ್ಗೆ ಹೀನಾಯವಾಗಿ ಮಾತನಾಡಿದ ಆರ್ಎಸ್ಎಸ್ನ ನಾಯಕ ಕಲ್ಲಡ್ಕ ಪ್ರಭಾಕರ್ ಭಟ್ ನಡವಳಿಕೆ ಖಂಡನೀಯ. ಪದೇ ಪದೇ ದ್ವೇಷ ಕಾರುವ ಈ ವ್ಯಕ್ತಿ ಹಿಂದೂ ಸಮಾಜದ ಮುಖಂಡರಾಗಲು ಸಾಧ್ಯನೇ ಇಲ್ಲ ಎಂದು ಕಾಂಗ್ರೆಸ್ ವಕ್ತಾರೆ ಯುಟಿ ಫರ್ಜಾನಾ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಸ್ಲಿಂ ಮಹಿಳೆಯರ ಬಗ್ಗೆ ಪ್ರಭಾಕರ್ ಭಟ್ ಅವರಿಗೆ ಯಾಕೆ ಇಷ್ಟು ದ್ವೇಷ ಎಂದು ನನಗೆ ಅರ್ಥವಾಗ್ತಿಲ್ಲ. ಕಲ್ಲಡ್ಕ ಪ್ರಭಾಕರ್ ಭಟ್ಗೆ ಮ್ಯಾನರ್ಸ್ ಅನ್ನೋದೇ ಇಲ್ವಾ ಎಂದು ಪ್ರಶ್ನಿಸಿದ ಅವರು, ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ಪ್ರತಿ ಮಹಿಳೆಗೆ ಮಾಡುವ ಅವಮಾನವಾಗಿದೆ. ಭಟ್ ಅವರ ಮನಸ್ಥಿತಿ ನೋಡಿದರೆ ಅವರ ಶಾಲೆಯ ಹೆಣ್ಣು ಮಕ್ಕಳ ಅವಸ್ಥೆ ಯಾವ ರೀತಿ ಇರಬಹುದು? ಅವರ ಶಾಲೆಗೆ ಹೆಣ್ಣು ಮಕ್ಕಳನ್ನು ಕಳುಹಿಸುವ ಹೆತ್ತವರಿಗೆ ಭಯ ಆಗಲ್ವಾ ಎಂದು ಪ್ರಶ್ನೆ ಮಾಡಿದ ಫರ್ಜಾನಾ, ಕಲ್ಲಡ್ಕ ಪ್ರಭಾಕರ್ ಭಟ್ ನಡೆಸುವ ಶಾಲೆಯ ಬಗ್ಗೆ ಸರ್ವೆ ಆಗಬೇಕಿದೆ. ಮುಸ್ಲಿಂ ಮಹಿಳೆಯರಿಗೆ ಗಂಡನನ್ನು ಕೊಡಲು ಇವರು ಯಾರು? ಇವರ ಹೆಂಡತಿಯರು ಸರಿ ಇದ್ದಾರಾ ಅನ್ನೋದನ್ನು ಪ್ರಶ್ನೆ ಮಾಡಬೇಕಿದೆ ಎಂದ ಅವರು, ಪದೇ ಪದೇ ದ್ವೇಷ ಕಾರುವ ವ್ಯಕ್ತಿ ಹಿಂದೂ ಸಮುದಾಯದ ಮುಖಂಡರು ಆಗಲು ಸಾಧ್ಯ ಇಲ್ಲ. ಆದ್ದರಿಂದ ಭಟ್ಗೆ ಆರ್ಎಸ್ಎಸ್ನವರೇ ಬಹಿಷ್ಕಾರ ಹಾಕಬೇಕೆಂದು ಯುಟಿ ಫರ್ಜಾನಾ ಹೇಳಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಹೇಳಿರುವಂತಹ ಒಂದು ಅವಾಚ್ಯವಾದಂತಹ ಅಶ್ಲೀಲವಾದಂತಹ ಸೆಕ್ಸಿಸ್ಟ್ ಹೇಳಿಕೆ, ಬಹಳ ಅಶ್ಲೀಲವಾದಂತಹ ಒಂದು ಹೇಳಿಕೆಯನ್ನ ಮುಸ್ಲಿಂ ಸಮುದಾಯದ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ. ನನಗೆ ಇರುವಂತಹ ಮೊದಲ ಪ್ರಶ್ನೆ, ಇವ್ರಿಗೆ ಏನು ಒಬ್ಸೆಷನ್ ಮುಸ್ಲಿಂ ಮಹಿಳೆಯರ ಬಗ್ಗೆ? ಪದೇ ಪದೇ ಅವ್ರ ಬಗ್ಗೆ ಯಾಕೆ ಅವ್ರು ಮಾತಾಡ್ತಾರೆ? ಮರ್ಯಾದಸ್ಥ ಸಮುದಾಯವಾಗಿ ಅವ್ರು ಬಾಳ್ತಾ ಇದ್ದಾರೆ. ಅಂದ್ರೆ ಮರ್ಯಾದಸ್ಥ ಸಮುದಾಯ ಅಂದ್ರೆ ಎಲ್ಲರೂ ಮರ್ಯಾದೆಯಿಂದಲೇ ಬಾಳ್ತಾ ಇದ್ದಾರೆ, ಹಂಗೆ ಹೇಳ್ತಾ ಇಲ್ಲ. ಇವ್ರಿಗೆ ಒಂಚೂರಾದ್ರೂ ಒಂದು ಮ್ಯಾನರ್ಸ್ ಅಂತ ಹೇಳ್ತದೆ. ಸರ್, ನೀವು ಹೇಳಿದ್ರಿ ಮುಖಂಡರು ಅಂತ ಹೇಳಿದ್ರಿ, ನಾನು ಆ ಮಾತನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಇಂತಹ ಅಶ್ಲೀಲ ಹೇಳಿಕೆಯನ್ನ ಹೇಳುವಂತಹ ಒಬ್ಬ ಪರ್ಸನ್, ಪದೇ ಪದೇ ಗಲಭೆ ಮಾಡುವಂತಹ ಪರ್ಸನ್, ಪದೇ ಪದೇ ಸಮುದಾಯಗಳ ಮಧ್ಯೆ ದ್ವೇಷ ಬಿತ್ತುವಂತಹ ಒಬ್ಬ ವ್ಯಕ್ತಿಯನ್ನ ಮುಖಂಡನನ್ನಾಗಿ ಇಟ್ಟುಕೊಳ್ಳುವಂತಹ ದರ್ದು ಹಿಂದೂ ಸಮುದಾಯಕ್ಕೆ ಯಾವ ಕಾಲಕ್ಕೂ ಬರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ, ನಾನು ಇದು ಸುಮ್ಮನೆ ಹೋಗ್ಲಿಕ್ಕೆ ಹೇಳ್ತಾರೆ, ಸಣ್ಣದರಿಂದಲೂ ಹಿಂದೂ ಸಮುದಾಯದ ಅತ್ಯುತ್ತಮವಾದಂತಹ ವ್ಯಕ್ತಿಗಳ ಜೊತೆ ಬೆಳೀತಾರೆ ನಾವು ಸಮಾಜದಲ್ಲಿ ಇಲ್ಲಿಗೆ ಬಂದವರು. ಹಾಗಾಗಿ ನನಗೆ ಗೊತ್ತು ಪ್ರತಿಯೊಂದು ಕಮ್ಯುನಿಟಿಗಳಲ್ಲಿ ಯಾವ ರೀತಿಯ ಒಂದು ಸಾಮಾಜಿಕ ವಾತಾವರಣವಿದೆ, ಯಾವ ರೀತಿಯ ಒಂದು ನರಿಶಿಂಗ್ ಅಂದ್ರೆ ಒಂದು ಪೋಷಣಾ ಮನೋಭಾವ ಇದೆ, ಎಲ್ಲರನ್ನು ಒಳಗೊಳ್ಳುವಂತಹ ಮನೋಭಾವ ಇದೆ ಗೊತ್ತು. ಹಾಗಿದ್ದಾಗ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಇನ್ನೊಂದು ವಿಚಾರ ಹೇಳಬೇಕು, ದೈವ ನರ್ತಕರ ಬಗ್ಗೆ. ನೋಡಿ, ತನ್ನದಲ್ಲದನ್ನು ಎಲ್ಲವನ್ನೂ ಹೀಯಾಳಿಸುವಂತಹ ಒಂದು ಸಂಸ್ಕೃತಿ ಅದು. ಅಂದ್ರೆ ಪ್ರಧಾನ ದೇವರುಗಳು ಏನಿದ್ದಾರಲ್ಲ ಅದನ್ನ ಬಿಟ್ಟು ಕಿರುದೈವ ಸಂಸ್ಕೃತಿ ಏನಿರ್ತದೆ, ತುಳುನಾಡಿನ ಆರಾಧನಾ ಸಂಸ್ಕೃತಿ, ಅದನ್ನು ಕೂಡ ಇವರು ಹೀಯಾಳಿಸ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಇವರಿಗೆ ತನ್ನದಲ್ಲದ ಎಲ್ಲವನ್ನೂ ಡೆಮಾಲಿಷ್ ಮಾಡುವಂತಹ ಒಂದು ಪ್ರವೃತ್ತಿ ಇದೆ. ಇದು ಬಹಳ ಅಸಹ್ಯವಾದದ್ದು. ನಾನು ಹೇಳುವಂಥದ್ದು ಇದರ ಬಗ್ಗೆ ಇವತ್ತು ನಾವು ಬಂದಿದ್ದೀವಿ, ಆದ್ರೆ ಇದರ ಬಗ್ಗೆ ಧ್ವನಿ ಎತ್ತಬೇಕಾಗಿರುವಂತದ್ದು ಮುಸ್ಲಿಂ ಮಹಿಳೆಯರು ಅಲ್ಲ, ಮುಸ್ಲಿಂ ಗಂಡಸರು ಅಲ್ಲ, ಅಥವಾ ಕಾಂಗ್ರೆಸ್ಸು ಅಲ್ಲ. ಪ್ರಪ್ರಥಮ ಬಾರಿಗೆ ಇವರಿಗೆ ಬಹಿಷ್ಕಾರ ಹಾಕಬೇಕಾಗಿರುವಂತದ್ದು RSS ನವರು. ಯಾಕಂದ್ರೆ ಹೇಳಿದ್ರೆ RSS ನವರು ಏನ್ ಹೇಳ್ತಾರೆ, ನಮ್ದು ಸಂಸ್ಕೃತಿ ಪ್ರಧಾನವಾದಂತಹ ಒಂದು ಸಂಘಟನೆ ಅಂತ ಹೇಳ್ತಾರೆ. ಇವ್ರದ್ದು ಯಾವ ಸಂಸ್ಕೃತಿ ಇದು? ಅಲ್ಟ್ರಾ ಸಂಸ್ಕೃತಿನ ಅಥವಾ ಉಲ್ಟಾ ಸಂಸ್ಕೃತಿನ? ಈ ರೀತಿ ಇಷ್ಟು ಅಸಹ್ಯವಾಗಿ ಮಾತಾಡುವಂಥದ್ದು. ಇವರ ಶಿಷ್ಯ ಒಬ್ಬ ಅವತ್ತು ಹೇಳಿದ್ರಲ್ಲ, ಏನು ಮುಸ್ಲಿಂ ಸ್ತ್ರೀಯರಿಗೆ ಆರ್ಗಾಯಿಸಮ್ ಆಗ್ತಾ ಇಲ್ಲ ಅಂತ. ಎಷ್ಟು ಎಂತ ಒಂದು ಬಕ್ವಾಸ್ ನಾನ್ಸೆನ್ಸ್ ಹೇಳಿಕೆ ಇವರು ಶಿಷ್ಯ ಹೇಳಿದ್ದಾರೆ ಅವತ್ತು. ಅಂದ್ರೆ ನಾವು ಹೇಳುವಂಥದ್ದು, ಇವರು ಮುಸ್ಲಿಂ ಮಹಿಳೆಯರ ಬಗ್ಗೆ ದೂರದಿಂದ ಇಂಥ ಒಂದು ಕಲ್ಲು ಬಿಸಾಡ್ತಾರೆ. ಇವರ ವರ್ತುಲದಲ್ಲಿ, ಇವರ ಆಶ್ರಯದಲ್ಲಿ, ಇವರು ನಡೆಸುವಂತಹ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ ಹೆಣ್ಣು ಮಕ್ಕಳ ಅವಸ್ಥೆ ಏನಿರಬಹುದು? ಅಲ್ಲಿಗೆ ತನ್ನ ಮಕ್ಕಳನ್ನು ಕಳಿಸುವಂತಹ ಪೋಷಕರು ಇರ್ತಾರಲ್ಲ, ಅವ್ರಿಗೆ ಯಾವ ರೀತಿಯ ಭಯ ಆಗಲ್ವಾ? ಇಂಥ ಒಂದು ವ್ಯಕ್ತಿಗಳ, ಇಂಥ ಒಂದು ಕಲ್ಚರ್ ಇಟ್ಕೊಂಡಂತಹ ವ್ಯಕ್ತಿಗಳ ಸ್ಕೂಲ್ಗಳಿಗೆ ಮಕ್ಕಳನ್ನ ಕಳಿಸೋದಕ್ಕೆ ನಿಜವಾಗ್ಲೂ ಅಲ್ಲಿ ಅದು ಒಂದು ಸರ್ವೆ ಆಗ್ಬೇಕು ಅಂತ ಅನ್ಕೋತೀನಿ. ಅಂದ್ರೆ ಬಹಿರಂಗವಾಗಿ ಈ ರೀತಿಯಾಗಿ ಬಿಡುಬೀಸಾಗಿ ಹೇಳಿಕೆ ಕೊಡ್ತಾರಲ್ಲ ಇವರು. ಆಮೇಲೆ ಏನ್ ಹೇಳಿದ್ದಾರೆ, ಮುಸ್ಲಿಂ ಹೆಂಗಸರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ಮೋದಿ. ಓ ಮೈ ಗಾಡ್! ಇದಕ್ಕೆ ಇನ್ನೊಂದು, ಅವರ ಲೆವೆಲ್ಗೆ ಹೋಗಿ ಹೇಳೋದಕ್ಕೆ ಯಾರೋ ಹಾದಿ ಬೀದಿಯ ಪುಂಡರನ್ನ ತರಬೇಕಷ್ಟೇ. ನಮ್ಮಂತವ್ರು ಈ ಒಂದು ಸ್ಟೇಟ್ಮೆಂಟ್ಗೆ ಪ್ರತಿ ಹೇಳಿಕೆ ಕೊಡೋದಿದೆಯಲ್ಲ, ಅದು ಅಸಹ್ಯ. ಏನ್ ಹೇಳ್ತಾ ಇದ್ದಾರೆ ಅವರು? ಇವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿರೋದು ಈ ರೀತಿ ಮಾತಾಡೋದಕ್ಕೆ? ಸಣ್ಣ ಮಾತಾಡಿದ್ರೆ ಕೂಡ ಇಲ್ಲಿಂದ ಪೊಲೀಸ್ ಎಂಕ್ವೈರಿ ಆಗುತ್ತೆ. FB ಅಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಕೂಡ ಪೊಲೀಸರು ಬರ್ತಾರೆ. ಒಂದು ನಾವು ಮಾತಾಡಿದ್ರೆ ಮರುದಿವಸ ನಮ್ಮ FB ನಲ್ಲಿ IPS ಆಫೀಸರ್ಗಳದ್ದು ಸರ್ಚ್ ಬಂದಿರುತ್ತೆ. ನಮ್ಮದು ಯಾರೋ ರಿಪೋರ್ಟ್ ಮಾಡಿರ್ತಾರೆ. ಅಂತದ್ರಲ್ಲಿ ಬಹಿರಂಗವಾಗಿ ಈ ಒಂದು ಕಮ್ಯುನಿಟಿಯ ಮಹಿಳೆಯರ ಬಗ್ಗೆ, ಇದು ಮುಸ್ಲಿಂ ಸಮುದಾಯದ ಮಹಿಳೆಯರಿಗೆ ಮಾತ್ರ ಅವಮಾನ ಅಲ್ಲ,
ಪ್ರತಿಯೊಬ್ಬ ಮಹಿಳೆಗೂ ಅವಮಾನಕರವಾದ ಸಂಗತಿ. ಅಂದ್ರೆ ಇಲ್ಲಿ ತನ್ನ ಒಂದು ಕಲ್ಚರ್ ಏನಿದೆ ಅದನ್ನ ಅವರು ಬಹಿರಂಗಪಡಿಸ್ತಾ ಇದ್ದಾರೆ. ಇನ್ನೊಂದು ಕೀಳು ಮಟ್ಟದ ಪುರುಷಾಧಿಪತ್ಯದ ಒಂದು ವಿಚಾರ. ಇವ್ರು ಯಾರು ಎಲ್ರಿಗೆ ಗಂಡ ಕೊಡ್ಲಿಕ್ಕೆ? ಇವ್ರಿಗೆಲ್ಲ ಕರೆಕ್ಟ್ ಆಗಿ ಹೆಂಡತಿಯರಿದ್ದಾರಾ? ನಾವು ಹೇಳಕ್ಕಾಗತ್ತಾ? ಇವ್ರಿಗೆಲ್ಲ ಹೆಂಡತಿಯರನ್ನು ಕೊಟ್ಟವ್ರು ಯಾರು ಅಂತ ಹಂಗೆಲ್ಲ ಮಾತಾಡ್ಲಿಕ್ಕಾಗತ್ತಾ? ಎಲ್ಲ ಸಂಸಾರ ಎಲ್ಲ ನೆಟ್ಟಗಿದೆಯಾ? ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರಲ್ಲಿ ಇವ್ರ ಬಗ್ಗೆ ಲೇವಡಿ ಮಾಡ್ಕೊಂಡು ಆಡ್ತಾರೆ, ಅದನ್ನೆಲ್ಲ ನಾವು ಹೇಳಕ್ಕಾಗತ್ತಾ? ಹಾಗಾಗಿ ನಾವು ಹೇಳುವಂಥದ್ದು ಇಂತಹ ಮಾತುಗಳನ್ನ ಇನ್ನೊಂದು ಮೀಡಿಯಾದವರಲ್ಲಿ ಕೂಡ ನಾವು ರಿಕ್ವೆಸ್ಟ್ ಮಾಡುವಂಥದ್ದು, ಇಂತಹ ವ್ಯಕ್ತಿಗಳಿಗೆ ನೀವು ಸಮಾಜದ ಒಂದು ಮನೋವೇದಿಕೆಯನ್ನು ನಿರ್ಮಿಸುವವರು, ಸಮಾಜ ಯಾವ ರೀತಿ ಚಿಂತಿಸಬೇಕು ಅಂತ ಡೈರೆಕ್ಷನ್ ಕೊಡೋದ್ರಲ್ಲಿ, ತೋರು ಬೆರಳು ಹಿಂಗೆ ಚಿಂತಿಸಿ ಅನ್ನೋದ್ರಲ್ಲಿ ಮೀಡಿಯಾದವರ ಪಾತ್ರ ಬಹಳ ಬಹಳ ಇದೆ. ನೀವು ಅಂದ್ಕೋಬಹುದು ನಿಜ ಅಂತ, ನಿಜವಾಗ್ಲೂ ಇದೆ. ಯಾಕಂತ ಹೇಳಿದ್ರೆ ಈ ಮೀಡಿಯಾಗಳೇ ಕರ್ನಾಟಕದ ಒಂದು ಸ್ವಾತಂತ್ರ್ಯ ಆಗಿರ್ಬೋದು, ದೇಶದ ಸ್ವಾತಂತ್ರ್ಯ ಆಗಿರ್ಬೋದು, ಕರ್ನಾಟಕದ ಏಕೀಕರಣ ಚಳುವಳಿ ಆಗಿರ್ಬೋದು, ಗೋಕಾಕ್ ಚಳುವಳಿ ಆಗಿರ್ಬೋದು, ಇಲ್ಲೆಲ್ಲ ಪ್ರಧಾನವಾದ ಪಾತ್ರವನ್ನು ವಹಿಸಿದವರು ಇದೇ ಮಾಧ್ಯಮದವರು. ಹಾಗಿದ್ದಾಗ ನಮ್ಮ ನಾಡಿನಲ್ಲಿ ಸುರಕ್ಷತೆ, ಸುಭಿಕ್ಷತೆ, ಶಾಂತಿ ಮತ್ತು ಪ್ರಗತಿಯ ಬಗ್ಗೆ ಮಾತುಕತೆ ಆಗುವಂತೆ ಮತ್ತು ಇಂತಹ ಕೀಳು ಮಟ್ಟದ ವ್ಯಕ್ತಿಗಳನ್ನ ಜನರು ತಾವು ದೂರ ಇಡುವ ರೀತಿಯಲ್ಲಿ, ಆ ರೀತಿಯಲ್ಲಿ ಒಂದು ಮನೋವೇದಿಕೆಯನ್ನು ನಿರ್ಮಾಣ ಮಾಡುವಲ್ಲಿ ಕೂಡ ನೀವೊಂದು ಪಾತ್ರ ವಹಿಸಬೇಕು ಅಂತ ಕೇಳ್ಕೊಳ್ತಾ, ಈ ಸಂಬಂಧವಾಗಿ ನಮ್ಮ ಸರ್ಕಾರ ಏನು ಕ್ರಮ ವಹಿಸಬೇಕು ಆ ಎಲ್ಲಾ ಕ್ರಮಗಳನ್ನು ವಹಿಸಲಿಕ್ಕೆ ಸಿದ್ಧವಾಗಿದೆ.